ಉದ್ಯಾವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1992-93ರ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ ವಿದ್ಯೆ ಕಲಿಸಿದ ಗುರು ವೃಂದದವರಿಗೆ ಹಾಗೂ ಕಚೇರಿ ಸಿಬ್ಬಂದಿ ವೃಂದದವರಿಗೆ ಗೌರವಿಸುವ ಅಪೂರ್ವ ಕಾರ್ಯಕ್ರಮ ರಾಜ್ಯೋತ್ಸವದ ದಿನ ಉದ್ಯಾವರ ಲಯನ್ಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತಮಗೆ ವಿದ್ಯೆ ನೀಡಿದ ಎಲ್ಲ ಅಧ್ಯಾಪಕರನ್ನ ಒಟ್ಟು ಸೇರಿಸಿದ್ದು ಈ ಕಾರ್ಯಕ್ರಮದ ವಿಶೇಷವಾಗಿತ್ತು. ಅಂದು ಮುಖ್ಯೋಪಾಧ್ಯಾಯರು ಹಾಗೂ ಆಂಗ್ಲ ಭಾಷಾ ಬೋಧನೆ ಮಾಡಿದ ಮಹಾಬಲ ತಿಂಗಳಯ್ಯ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕನ್ನಡ ರಾಜ್ಯೋತ್ಸವದ ಧ್ವಜ ಅನಾವರಣಗೊಳಿಸಿ ನಾಡಗೀತೆ ನುಡಿಸಲಾಯಿತು. ಅಗಲಿದ ಗುರುಗಳಿಗೆ ಹಾಗೂ ಸಹಪಾಠಿಗಳಿಗೆ ನುಡಿ ನಮನ ಸಲ್ಲಿಸಲಾಯಿತು.